ಇವರೆಂತ ಗೊತ್ತು ಫ್ರೆಂಡ್ಸ್, ನನಗೆ ತೊಂಡೆಕಾಯಿದು ಬಳ್ಳಿ ತಂದು ಕೊಟ್ಟಿದ್ದಾರೆ, ಅದನ್ನು ನೆಡಬೇಕಷ್ಟೇ. ನಮ್ಮ ನಾಯಿ ಜೋರು ಬೊಗಳ್ತೊಂಡು, ಹಾಗೆ ವಾಯ್ಸ್ ಮ್ಯೂಟ್ ಮಾಡಿದ್ದೇನೆ. ಹಾಗೆ ಅವ್ರ ಹತ್ರ ಅಲ್ಲಿ ಅದನ್ನು ಹೇಗೆ ನಡೋದು, ಎಲ್ಲಿ ನಡೋದು ಅಂತೆಲ್ಲ ಕೇಳ್ತಾ ಇದ್ದಾರೆ ನನ್ನ ಹಸ್ಬೆಂಡ್. ನಮ್ಮ ಹತ್ರ ಮೊದಲು ಸಹ ಇತ್ತು ತೊಂಡೆಕಾಯಿ ಬಳ್ಳಿ, ಅದು ಮಂಗ ಹಾರಿ ಹಾರಿ ಚಪ್ಪಾರವನ್ನೇ ಮುರಿದೆಲ್ಲ ಹಾಕಿ ಲಗಾಡಿ ಹೋಗಿದೆ. ಇಲ್ಲಿ ಬೆಳಗಿನ ಹಾಲು ಕುದೀತು, ನಂದು ಬೆಳಗಿನ ಮೀಟರ್ ಕಾಫಿ ರೆಡಿ ಆಗ್ತಾ ಉಂಟು, ನಿಮಗೆ ಸಹ ಬೇಕಿದ್ರೆ ಹೇಳಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ದೋಸೆ ಹಿಟ್ಟು ರೆಡಿ ಮಾಡ್ತಾ ಇದ್ದೇನೆ, ಜೊತೆಗೆ ಚಟ್ನಿ ಕೂಡ. ಫ್ರೆಂಡ್ಸ್, ಇವಳು ಇವತ್ತು ಫಸ್ಟ್ ಟೈಮ್ ಓಡುಪಳೆ ತಿಂತಾ ಇದ್ದಾಳೆ, ಇವಳಿಗೋಸ್ಕರ ನಾನು ಮಾಡಿದ್ದು. ಹೇಗುಂಟಾ? ಹೌದಾ, ಖುಷಿ ಆಗ್ತದೆ. ಎಂತ ನಿಂಗೆ ಡಿಫ್ರೆನ್ಸ್ ಗೊತ್ತಾಯ್ತಾ? ಇವಳಿಗೆಲ್ಲ ಪಕ್ಕ ಅಲ್ಲ ಡಿಫ್ರೆನ್ಸ್ ಎಲ್ಲ ಗೊತ್ತ. ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ, ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತುಂಟಲ್ಲ, ನಾನು ಮತ್ತು ನನ್ನ ಮಗಳು ಪುತ್ತೂರು ಸಂತೆಗೆ ಹೊರಟಿದ್ದೇವೆ ಸೋಮವಾರ ಬಸ್ಸಲ್ಲಿ. ಹೇಗೆಲ್ಲ ಆಗ್ತದೆ ನೋಡುವ ಆಯ್ತಾ, ಆದಷ್ಟು ವಿಡಿಯೋ ಎಲ್ಲ ಮಾಡ್ತೇವೆ ನಾವು, ಗಮ್ಮತ್ತೆಲ್ಲ. ಅಂದರೆ ಇವತ್ತು ತುಂಬ ರಶ್ ಇರ್ತದೆ ಅಲ್ಲಿ ಸೋಮವಾರ ಸಂತೆ. ಒಮ್ಮೆ ಸುಮ್ಮನೆ ಹೀಗೆ ನೋಡಿಕೊಂಡು ಬರುವ ಅಂತ ನಮ್ಮದು ಪುತ್ತೂರಲ್ಲಿ. ಸೊ ಫಾಲೋವರ್ಸ್, ಬನ್ನಿ ಹೋಗುವ. ಕಿಲೋಮೀಟರ್ ದೂರದಲ್ಲಿರುವಂತಹ ಬಸ್ ಸ್ಟ್ಯಾಂಡ್. ನಾವು ಬಸ್ ಎಲ್ಲ ಹಿಡಿಬೇಕಾದ್ರೆ ಇಷ್ಟು ದೂರ ಬರಬೇಕಾಗ್ತದೆ. ಅಂದರೆ ಮನೆಯ ಪಕ್ಕದಲ್ಲಿ ಬಸ್ ಹೋಗೋದಿಲ್ಲ, ಡಾಮರ್ ರೋಡ್ ಮಾತ್ರ ಇರೋದು. ಮತ್ತು ಬಸ್ಸಿಗೆಲ್ಲ ಬರಬೇಕಾದ್ರೆ ವೆಹಿಕಲ್ ಇಲ್ಲಂದರೆ ಆಟೋದಲ್ಲಿ ಬರಬೇಕು. ಹಾಗೆ ನಾನು ಮತ್ತು ಮಗಳಿಗೆ ಸ್ಕೂಟ್ರಲ್ಲಿ ಬಂದಿದ್ದೇವೆ ಇಲ್ಲಿಗೆ. ಶಾಖಾ ಅಂಚೆ ಕಚೇರಿ. ನಾವು ಯಾವಾಗಲೂ ಅಷ್ಟೇ ಅಲ್ಲ, ಬಸ್ಸಿಗೆ ಕಾಯುವಾಗ ನಮ್ಮ ಅಪೋಸಿಟ್ ಸೈಡ್ ಹೋಗುವ ಬಸ್ ಎಷ್ಟು ಹೋಗ್ತದೆ, ನಮ್ಮ ಸೈಡ್ ಹೋಗುವ ಬಸ್ ಬರುವುದೇ ಇಲ್ಲ. ಕಾದು 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 ಬಡಿಯುವುದಲ್ಲ. ನಾವು ಇಲ್ಲಿಗೆ ಬಂದುಂಟಲ್ಲ ಈಗಾಗಲೇ 15 ಮಿನಿಟ್ಸ್ ಜಾಸ್ತಿ ಆಯಿತು, ಆದರೆ ಸಹ ನಮ್ಮ ಸೈಡಿದ್ದು ಬಸ್ ಬರಲೇ ಇಲ್ಲ. ನಾವು ತಲುಪಿ ಆದ ಮೇಲೆ 3 ಬಸ್ ಆಯಿತು ಹೋಗುದು. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿಗೆ ಅಂತ ನೋಡಿ. ಟೈಮ್ ಆಯಿತು ಬರೋದೇ, ನನಗೆ ಕಣ್ಣು ಬಿಡ್ಲಿಕ್ಕೆ ಆಗುದಿಲ್ಲ ಬಿಸಿಲಿಗೆ. 12.5 ಗಂಟೆ ಮಠ ಮಧ್ಯಾಹ್ನದ ಹೊತ್ತು.
10 ಗಿಡಕ್ಕೆ 30. ನಾವೀಗ 4:15 ಗಂಟೆ ಆಯಿತು, ಮನೆಗೆ ತಲುಪಿದ್ದೆವು. ಜೋರು ಮಳೆ ಅಂತ. ನನ್ನ ಸ್ಕೂಟರಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬಾಕಿ ಆಗಿದೆ. ನಾವು ಮತ್ತೆ ರಿಕ್ಷಾ ಮಾಡಿಕೊಂಡು ಬಂದದ್ದು. ಅಲ್ಲೆಲ್ಲ ಗುರ್ತದವರಲ್ಲ, ಎಲ್ಲ ಸಹ ಕೇಳುದು. ಆದರೆ ನಮಗೆ ಮತ್ತೆ ನಾಚಿಕೆ ಆಯಿತು, ಅದಕ್ಕೆ ಮತ್ತೆ ರಿಕ್ಷಾದಲ್ಲಿ ಸೀದಾ ಬಂದೆವು. ಮಳೆ ಎಷ್ಟೊತ್ತಿಗೆ ನಿಲ್ತದೆ ಅಂತ ಗೊತ್ತಿಲ್ಲ. ಹಾಗೆ ಇನ್ನು ಪುನಃ ಸ್ಕೂಟರ್ ತರಲಿಕ್ಕೆ ಅಲ್ಲಿಗೆ ಹೋಗಬೇಕಷ್ಟೇ. ಹಾಗೆಲ್ಲ ಕತೆ ನಮ್ಮದು. ಹಾಗೆ ಇನ್ನು ನೋಡುವ ನೆಕ್ಸ್ಟ್. ಈಗ ಹಾಲು ಕರಿಬೇಕಷ್ಟೇ. ನಮ್ಮ ಹಸುಗಳೆಲ್ಲ ಹೇಗಿದ್ದಾರೆ ಏನಂತೆಲ್ಲ ಹೋಗಿ ನೋಡಬೇಕಷ್ಟೇ. ಜಸ್ಟ್ ಬಂದಿದ್ದೇವೆ ಹಾಗೆ. ಮತ್ತೆ ಎಲ್ಲಿಗೆ ಸಹ ಹೋಗ್ಲಿಕ್ಕೆ ಆಗಲಿಲ್ಲ. ಅದೊಂದು ಪರ್ಚೇಸಿಂಗ್ ಜೋರು ಗುಡುಗುಂಟು. ಮತ್ತೆ ಮಾತಾಡೋದು. ಓ ಬಾ, ಇಲ್ಲಿ ನೋಡಿ ನಮ್ಮ ಅವಸ್ಥೆ. ಪಾರ್ಸೆಲ್ ತಂದು ಮುಟ್ಟದು ತಿನ್ನೋಡತ್ತೆ. ನಮ್ಮ ಪಿಜ್ಜಾ ಎಂತಾಯ್ತು ನೋಡಿ ಇಲ್ಲಿ. ಆಸೆಯಿಂದ ತಂದದ್ದು ಮಾರೆ ಕರ್ಮ. ಮನೆಯಲ್ಲಿ ಎಲ್ಲರೊಟ್ಟಿಗೆ ತಿನ್ನುವ ಹೇಳಿ. ಹಾಲು ಕರೆದು ಸಹ ಆಗಲಿಲ್ಲ ಅಂತ ನೋಡಿ, ಎಲ್ಲ ಬೊಬ್ಬೆ ಹೊಡೆಯೋದು. ಎಂಥ ಗುಡುಗು, ಎಷ್ಟು ಜೋರು ಗುಡುಗು ಗೊತ್ತುಂಟ. ಹಾಲು ಕರಲಿಕ್ಕೆ ನಾನು ಈಗ ಹೋಗುದು ಅಂತ. ರಾಮ ರಾಮ. ಸ್ವಾತಿಯ ಮಳೆಗೆ ಗುಡುಗು ಸಿಡಿಲು ಸಹಿತ ಮಳೆ ಬಂದರೆ ಒಳ್ಳೆದಂತೆ. ಭೂಮಿ ಬಿರಿದು ಮಳೆ ನೀರು ಭೂಮಿಯಲ್ಲಿ ಇಂಗುವಂತಹ ಹೊತ್ತಂತೆ. ಹಾಗೆ ಈ ಹೊತ್ತಿಗೆ ಗುಡುಗು ಸಿಡಿಲು ಸಹಿತ ಮಳೆ ಬರಲೇಬೇಕಂತೆ. ಸ್ವಾತಿಯ ಮಳೆ ನೋಡಿ, ಸ್ವಾತಿ ಮುತ್ತೆಲ್ಲಾಗುವಂತಹ ಒಂದು ಸುಮುಹೂರ್ತ ಇದು. ಹಾಗೆ ಈ ಥರ ಮಳೆ ಬಂತು ಅಂತ ಹೇಳಿ ನಾವು ಬೇಸರ ಪಡಬಾರ್ದು. ನಿನ್ನೆ ಇಡೀ ಮಳೆಯಿಂದ ಕಾರಣ ಉಂಟಲ್ಲ, ನನಗೆ ಬ್ಲಾಗ್ ಎಂಡ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ನಮ್ಮ ಒಂದು ಶಾಪಿಂಗ್ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟೈಮ್ ನೋಡೋರಾಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಾಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ, ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.